குனிந்து பார்ப்போம் என்று குதித்து குதித்து பின் போடும் விதத்தை போற்று பார்த்தார் பசிகள் குனிந்து பார்ப்போம் என்று குதித்து குதித்து போடும் விதத்தை போற்று பார்த்தார் பசிகள் தீரும் பரவசமாக செய்து பணியார் மறைத்து கொண்டொரு பாதம் காட்டுவதல்ல கூத்தாடும் போதங்கே குனிந்து பார்ப்போம் என்று குதித்து குதித்து பின் ஓடும் விதத்தை போற்று பார்த்தார் பசிகள் தீரும் பரவசமாக செய்த பணியார் மறைத்து மூடு மந்திரம் ஏதையா ಕೊನೆಯದಾಗಿ ತಿಲ್ಲಾನದೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ರಾಗ ಹಂಸಾನಂದಿ ಮತ್ತು ತಾಳ ಆದಿ.
ತನನನ ಉತನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀ ತನನನ ಉತನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀ ತನನನ ಉತನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀ ತನನನ ಉದನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀವನನ ಉದನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀ ತನನನ ಉದನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀ ತನನನ ಉದನ ದೀರನ ತಿಲ್ಲಾನ ತಜಂ ಜಂ ತನ ದಿರನ ದೀರನ 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 ಉದನ ದೀರನ
ತನದಿರನರಿ ತನನನ ಉದನರಿ ಬೀರನ ಇಲ್ಲನ ತಜಂ ತನದಿರನದಿ ತನನನ ಉದನರಿ ಬೀರನ ಇಲ್ಲನ ತಜಂ ತನದಿರನರಿ ತನನನ ಉದನರಿ ಬೀರನ ಇಲ್ಲನ ತಜಂ ತನದಿರನದಿ ತನನನ ಉದನರಿ ಬೀರನ ಇಲ್ಲನ ತಜಂ ತನದಿರನದಿ ತನನನ ಉದನರಿ ಬೀರನ ಇಲ್ಲನ ತಜಂ ತನದಿರನದಿ ತನನನ ಉದನರಿ ಬೀರನ ಇರನ ಇಲ್ಲನ ತಜಂ ತನದಿರನದಿ ತನನನ ಉದನದಿ ಬೀರನ ஆதிகலையின் மேலாவல் கொண்டே நான் ஆடியும் பாடியும் மலைந்தேனே ஆதிகலையின் மேல் ஆவல் கொண்டே நான் ஆடியும் பாடியும் அலைந்தேனே நீதி வழுவாத வாழ வரம் தாரணேசனே சிவகாமி நேசனே நீதி வழுவாத வாழ வரம் தாரும் நடேசனே சிவகாமி நேசனே தாம் கணகுஜம் சானிரமரணம் தகிததி தஜம் மக கணம் கமதனி தாம் கணகுஜம் சானிரமரணம் தகிததி தஜம் மக கணம் கமதனி தஜே குனித மகதனே குத மகரி தரே குமகரி நித குந்த கமதனி தா குத மகரி சடீம் குசானி ரமக தா குமகரி தனித நிபிசா தரித தன தனித நி சடிரி தத்தி கிடத்தோம் சானி ரமக ததி கிடத்தோம் தி தனனன உதனதி தன தில்லான தஜம் தனதிரனதி 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 ಹನುಮಗಿರಿಯ ಶ್ರೀ ಕೋದಂಡರಾಮದೇವರ ಚರಣಾಮಂದಗಳಿಗೆ ನಮಿಸ್ತಾ ಇಂದು ಈ ವೇದಿಕೆಯಲ್ಲಿ ಕುಮಾರಿ ಸ್ನೇಹ ಇವರ ನೃತ್ಯ ಸೇವೆಯನ್ನು ನಡೆಸಲು ಅವಕಾಶ ಮಾಡಿಕೊಟ್ಟ ಹನುಮಗಿರಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಭಕ್ತಾಭಿಮಾನಿಗಳಿಗೂ ಹಾಗೂ ಕಲಾಭಿಮಾನಿಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು.
ಶ್ರೀ ಕ್ಷೇತ್ರ ಹನುಮಗಿರಿಯ ರಾಮೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈ ತನಕ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕುಮಾರಿ ಸ್ನೇಹ ಇವರಿಗೆ ಕ್ಷೇತ್ರದ ವತಿಯಿಂದ ಆಡಳಿತ ಧರ್ಮದರ್ಶಿಗಳು ಶ್ರೀ ನನ್ಯ ಅಚ್ಯುತಮೂರ್ತಿ ಇವರು ಗೌರವಿಸಬೇಕು ಅಂತೇಳಿ ಹೇಳಿಕೊಳ್ತಾ ಇದ್ದೇವೆ. ಕುಮಾರಿ ಸ್ನೇಹ ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ಶ್ರೀ ನನ್ಯ ಅಚ್ಯುತಮೂರ್ತಿಯರು ಗೌರವಿಸಬೇಕು ಅಂತೇಳಿ ಹೇಳಿಕೊಡ್ತೇವೆ. ಭರತನಾಟ್ಯದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸ್ನೇಹ ಇವಳಿಗೆ ಕ್ಷೇತ್ರದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಇದೇ ರೀತಿ ಮುಂದಕ್ಕೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡುವಂತಾಗಲಿ ಅಂತ ಹೇಳಿ ತಮ್ಮೆಲ್ಲರ ಅನಿಸಿಕೆ. ಇದೀಗ ಶ್ರೀ ಕೋದಂಡರಾಮ ದೇವರಿಗೆ ವಿಶೇಷವಾದಂತಹ ಅಭಿಷೇಕ ನಡೆಯಲಿಕ್ಕಿದೆ. ಭಕ್ತಾಭಿಮಾನಿಗಳೆಲ್ಲ ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕು, ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕೋದಂಡರಾಮ ದೇವರಿಗೆ ವಿಶೇಷ ಅಭಿಷೇಕಗಳು ಅಷ್ಟ ದ್ರವ್ಯಗಳ ಮೂಲಕ ಕೋದಂಡರಾಮ ಸ್ವಾಮಿಯನ್ನು ಅಭಿಷೇಕ. ತದನಂತರ ಆಂಜನೇಯ ಸ್ವಾಮಿ ಕೋದಂಡರಾಮನ ಸನ್ನಿಧಿಗೆ ಬಂದು ರಂಗಪೂಜೆ ನಡೆಯಲಿಕ್ಕಿದೆ. ರಂಗಪೂಜೆಯ ನಂತರ ಪ್ರಸಾದ ವಿತರಣೆ, ತದನಂತರ ಎಲ್ಲ ಭಕ್ತಾಭಿಮಾನಿಗಳಿಗೆ ಪ್ರಸಾದ ಭೋಜನದ ವ್ಯವಸ್ಥೆಯು ಕ್ಷೇತ್ರದ ವತಿಯಿಂದ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗಿಗಳಾಗಬೇಕು ಅಂತೇಳಿ ಕ್ಷೇತ್ರದ ವತಿಯಿಂದ ಹೇಳಿ. ಹೋಯ್ತು ಮಾಡಿದ್ದೀನಿ ಉಳ್ಪಾಯ್ತು ಒಂದು ಟಿಕ್ಕ ಹಲೋ ಹಾಂ ಹಾಂ
ಕಲರ್ ಇದೆ ನನಗೇನು ಕಲರ್ ಲಾಸ್ಟ್ ಲೈಟ್ ಕಮ್ಮಿ ಹಲೋ
ಒಂದು 5G 5G ಮೊಬೈಲ್ 5G ఇక్కడ బస్సు బర్తనది బర్తనది వస్తుందా ఓకే
Mamma,
ಸಿಟಿಸನ್ 15H, ಸೀನಿಯರ್ ಸಿಟಿಸನ್ 15H, ಅನ್ಎಂಪ್ಲಾಯ್ಡ್ ಇದ್ರೆ 15G. ಅನ್ಎಂಪ್ಲಾಯ್ಡ್ ಅದೇ ಜಿ ಮತ್ತು H ಎರಡು ಡಿಕ್ಲೇರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ. 15G ಅದರಲ್ಲಿ ಫಿಲ್ಅಪ್ ಮಾಡ್ತಾರೆ. ಅದು ಎಕ್ಸಮ್ಷನ್ ಸಿಗುತ್ತೆ. ಅದು 3 lakhs ಒಳಗಡೆ ಇದ್ದಾರೆ ಅನ್ಎಂಪ್ಲಾಯ್ಡ್, ಅವ್ರು 15G ಡಿಕ್ಲೇರ್ ಮಾಡ್ತಾರೆ. ಸೀನಿಯರ್ ಸಿಟಿಸನ್ಸ್ 15H.
ಹನುಮಗಿರಿಯ ಭೋಜನ ಸ್ಥಳಕ್ಕೆ ತೆರಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ರಾಮೋತ್ಸವದ ಈ ಸಂದರ್ಭದಲ್ಲಿ ಈಗ ಆಂಜನೇಯ ದೇವರ ಭೇಟಿಯಾಗಿ ರಂಗಪೂಜೆ ನಡೆದು ಕೋದಂಡರಾಮನ ಸನ್ನಿಧಿಯಲ್ಲಿ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಪ್ರಸಾದ ಸ್ವೀಕರಿಸಿ ಎಲ್ಲ ಭಕ್ತಾಭಿಮಾನಿಗಳು ಪ್ರಸಾದ ಭೋಜನಕ್ಕೆ ತೆರಳಬೇಕಾಗಿ ಕೇಳಿಕೆ. ಅದೇ ರೀತಿ ದಿನಾಂಕ 10, 11, 12ರಂದು ಶ್ರೀ ಪಂಚಮುಖಿ ಆಂಜನೇಯ ನಕ್ಷತ್ರದಲ್ಲಿ ವಿಶೇಷವಾದ ಹನುಮಗಿರಿ ಜಾತ್ರೆ ನಡೆಯಲಿಕ್ಕಿದೆ. ತಾವೆಲ್ಲರೂ ಭಾಗಿಗಳಾಗಬೇಕು ಅಂತೇಳಿ ಕ್ಷೇತ್ರದ ವತಿಯಿಂದ ಕೇಳಿಕೊಳ್ತೇವೆ. Welcome.